ನಮಸ್ಕಾರ ವೀಕ್ಷಕರೇ, ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಕಣಚೂರು ಆರೋಗ್ಯವಾಣಿ ಇದು ಆರೋಗ್ಯದ ಮಾತು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕಣಚೂರು ಹಾಸ್ಪಿಟಲ್ನವರು ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಏನು ಮಕ್ಕಳಲ್ಲಿ ಮನಸ್ಸಿನ ತೊಂದರೆ ಅಥವಾ ಒಂದು ನಡವಳಿಕೆಯ ಸಮಸ್ಯೆ ಆಗಿರ್ಬೋದು, ಈ ಒಂದು ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಣಚೂರು ಹಾಸ್ಪಿಟಲ್ನ ಮನೋವೈದ್ಯರಾದಂತಹ ಡಾಕ್ಟರ್ ಪ್ರದ್ಯುಮ್ನ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಸೊ ಇಂತಹ ಸಮಸ್ಯೆಗಳಲ್ಲಿ ಈ ಒಂದು ಮನಸ್ಸಿನ ತೊಂದರೆ ಅನ್ನುವಂಥದ್ದು ಕೂಡ ಒಂದು ಅಂತ ಹೇಳ್ಬೋದು. ಸೊ ಈ ಒಂದು ಮನಸ್ಸಿನ ತೊಂದರೆ ಇರುವಂತಹ ಸಂದರ್ಭದಲ್ಲಿ ಮನೋವೈದ್ಯರನ್ನ ಪೋಷಕರು ಭೇಟಿ ಮಾಡ್ತಾರೆ. ಸೊ ಯಾವೆಲ್ಲ ಕಾರಣಗಳಿಂದ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಡಾಕ್ಟರ್? ಪೇರೆಂಟ್ಸ್ ಅಂದರೆ ಪೋಷಕರು ಜಾಸ್ತಿ ಮಕ್ಕಳನ್ನು ಹಲವಾರು ಕಾರಣಗಳು ಇರ್ತದೆ ಅವರನ್ನು ಕರ್ಕೊಂಡು ಬರಲಿಕ್ಕೆ ಮನೋವೈದ್ಯರ ಹತ್ರ. ಒಂದು ಮೇನ್ ಕಾರಣ ಏನು ಹೇಳಿದರೆ ಕಲಿಯೋದ್ರಲ್ಲಿ ತೊಂದರೆ ಆಗೋದು. ಅಂದರೆ ಅವರು ಮುಖ್ಯ ಒಂದು ತೊಂದರೆ ಏನು ಹೇಳ್ತಾರೆ ಅಂದರೆ ಮಕ್ಕಳು ಕಲಿತಾ ಇಲ್ಲ, ಕಲ್ತದ್ದನ್ನು ಕೂತ್ಕೊಂಡು ಕಲಿಯುವುದಿಲ್ಲ, ಕಲ್ತದ್ದು ಮಾರ್ಕ್ ಸಿಕ್ಕುದಿಲ್ಲ ಅಂತ ಸಮಸ್ಯೆಗಳು ಬರ್ತದೆ. ಎರಡನೇದು ಏನಾಗಿ ಬರ್ತದೆ ಹೇಳಿದರೆ ಒಂದು ಕೋಪದ ಲಕ್ಷಣಗಳು ಇರೋದು, ಒಂದು ಹಠಮಾರಿಯಾಗಿದ್ದಾರೆ, ಮಾತು ಕೇಳುವುದಿಲ್ಲ, ಕೋಪದ ಲಕ್ಷಣಗಳು ಜಾಸ್ತಿ ಇದೆ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಒಂದು ಏಕಾಗ್ರತೆ ಇರುವುದಿಲ್ಲ, ಒಂದು ಕ್ಲಾಸಲ್ಲಿ ಮಾತನಾಡೋದು, ಆ ಥರ ಸಮಸ್ಯೆಗಳಿಗೂ ತುಂಬ ಕಂಡು ಬರ್ತದೆ. ಮೂರನೇದಾಗಿ ಕೆಲವೊಮ್ಮೆ ಮಕ್ಕಳಿಗೆ ಅದರ ವಿರುದ್ಧವಾಗಿ ಏನಾಗ್ತದೆ ಹೇಳಿದರೆ ಸಂಕೋಚದ ಸ್ವಭಾವ ಜಾಸ್ತಿ, ಒಂದು ಮಾತನಾಡುವುದು ಕಡಿಮೆ, ಯಾರ ಹತ್ರ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ, ಸಂಕೋಚ, ಚಿಂತೆ ಜಾಸ್ತಿ, ಆ ಥರ ಲಕ್ಷಣಗಳು ಬರ್ತದೆ. ಅದನ್ನು ಬಿಟ್ಟರೆ ಬೇರೆ ಲಕ್ಷಣಗಳು ಏನಂತ ಹೇಳಿದ್ರೆ ಒಂದು ಆತಂಕ, ಒಂದು ಹೆದರಿಕೆ ಆಗೋದು, ಒಂದು ಫೋಬಿಯಾ ಅಂತ ಹೇಳ್ತಾರೆ. ಈಗ ಕತ್ತಲೆದಿರಲಿ, ಇಲ್ಲ ಎಕ್ಸಾಮಿನ ವಿಷಯದಲ್ಲಿರಲಿ, ಇಲ್ಲ ಸ್ಟೇಜಿಗೆ ಹೋಗ್ಲಿಕ್ಕಿರಲಿ, ಆ ಥರ ಸಮಸ್ಯೆಯೂ ಬರ್ತದೆ. ಬೇರೆ ದೊಡ್ಡವರಲ್ಲಿ ಕಾಣುವಂಥ ಒಂದು ಖಿನ್ನತೆಯ ಲಕ್ಷಣಗಳು, ಡಿಪ್ರೆಷನ್ ಇದು ಲಕ್ಷಣಗಳು. ಮತ್ತು ಬೇರೆ ಮಕ್ಕಳಲ್ಲಿ ಕೆಲವೊಮ್ಮೆ ಬೆಡ್ ವೆಟ್ಟಿಂಗ್, ಅಂದರೆ 5 ವರ್ಷ ದಾಟಿದ ನಂತರ ಕೂಡ ಕೆಲವೊಮ್ಮೆ ರಾತ್ರಿ ಮೂತ್ರ ಬರೋದು, ಆ ಥರ ಸಮಸ್ಯೆಗಳು ಇರ್ತದೆ. ಹಾಗೆ ಹಲವಾರು ಕಾರಣಗಳಿಂದ ಪೋಷಕರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ನಮ್ಮ ಹತ್ರ. ಈಗಾಗಲೇ ಮಾಹಿತಿಯನ್ನು ನೀಡ್ತಾ ಹೇಳಿದ್ರಿ ನೀವು, ಮಕ್ಕಳು ಕಲಿಯೋದ್ರಲ್ಲಿ ಹಿಂದೆ ಇದ್ರೆ ಕೂಡ ನಮ್ಮನ್ನು ಭೇಟಿ ನೀಡ್ತಾರಂತ ಹೇಳಿದ್ರಿ. ಸೊ ಈ ಒಂದು ಕಲಿಯೋದ್ರಲ್ಲಿ ಹಿಂದೆ ಇರೋದಕ್ಕೆ ಕಾರಣ ಏನು ಅನ್ನೋಂಥದ್ದು ಡಾಕ್ಟರ್? ಕಲಿಯೋದ್ರಲ್ಲಿ ಹಿಂದೆ ಇರೋದಕ್ಕೆ ಫಸ್ಟ್ ಟೈಮ್ ಪೇರೆಂಟ್ಸ್ ಕರ್ಕೊಂಡು ಬರುವಾಗ, ಪೋಷಕರು ಕರ್ಕೊಂಡು ಬರುವಾಗ ಏನು ಹೇಳ್ತಾರೆ, ಮಕ್ಕಳು ಕಲಿಯೋದೇ ಇಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳಿ. ಆದರೆ ಪರಿಶೀಲನೆ ಮಾಡುವಾಗ ನಮಗೆ ಮುಖ್ಯವಾಗಿ ಕಾಣೋದು ಏನು ಹೇಳಿದರೆ, ತುಂಬ ಮಕ್ಕಳು 2-3 ಥರದ ತೊಂದರೆಗಳಿರ್ತದೆ. ಮೊದಲನೇ ತೊಂದರೆ ಏನು ನೋಡ್ತೇವೆ ಹೇಳಿದರೆ, ಅದೊಂದು ಕ್ಷಮತೆಯಲ್ಲಿ ಅವರಿಗೆ ಎಷ್ಟು ಮಾಡಲಿಕ್ಕೆ ಆಗ್ತದೆ, ಆ ಥರ ಸಮಸ್ಯೆಗಳು ಏನಿರ್ತದೆ ಹೇಳಿದರೆ, ಉದಾಹರಣೆಗೆ ಒಂದು ಬುದ್ಧಿಮಾಂದ್ಯತೆ ಅಂತ. ಅದು ಬುದ್ಧಿಮಾಂದ್ಯತೆ ಹೇಳಿದರೆ ಅದು ಮೆಂಟಲ್ ರಿಟಾರ್ಡೇಷನ್ ಇಲ್ಲ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಈಗ ಹೇಳ್ತಾರೆ. ಅದರಲ್ಲಿ ಏನಾಗ್ತದೆ ಹೇಳಿದರೆ ಮಕ್ಕಳಿಗೆ ಓದಿದ್ರೂ ಕೂಡ ಅರ್ಥವಾಗುವುದಿಲ್ಲ. ಹಾಗೆ ಮತ್ತೆ ಕಲಿಯೋದು ಬಿಟ್ಟು ಬೇರೆ ವಿಷಯಗಳಲ್ಲಿ ಕೂಡ ಕಷ್ಟ ಇರ್ತದೆ ಅವರಿಗೆ, ಬೇರೆಯವರೊಟ್ಟಿಗೆ ಅಡ್ಜಸ್ಟ್ ಮಾಡೋದ್ರಲ್ಲಿ. ಬುದ್ಧಿಮಾಂದ್ಯತೆಯಲ್ಲಿ ಏನಾಗೋದು ಹೇಳಿದರೆ, ಅವರ ವಯಸ್ಸು ಉದಾಹರಣೆಗೆ ಒಂದು 6 ವಯಸ್ಸಿದ್ದರೆ, ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ 6 ವಯಸ್ಸಿದ್ದರೆ, ಆದರೆ ಅವರ ಬುದ್ಧಿಶಕ್ತಿ ಇರುವುದು ಒಂದು 4 ವರ್ಷದ ಮಗುವಿನದ್ದು, ಇಲ್ಲರೆ 3 ವರ್ಷ, ಆ ಏಜಿಗೆ ಎಷ್ಟು ತಕ್ಕ ಇರಬೇಕು ಅಷ್ಟು ಇರುವುದಿಲ್ಲ. ಇದಕ್ಕೆ ಹಲವಾರು ಕಾರಣ ಇರ್ತದೆ. ಅಂದರೆ ಉದಾಹರಣೆಗೆ ಒಂದು ಆನುವಂಶಿಕ ಇರ್ತದೆ, ಜೆನೆಟಿಕ್ ಒಂದು ಕಾರಣಗಳು ಇರ್ತದೆ, ಕೆಲವು ಕಾಯಿಲೆಗಳು ಇರ್ತದೆ. ಎರಡನೇದು ಏನು ಹೇಳಿದರೆ, ಮುಖ್ಯವಾಗಿ ತಾಯಿ ಗರ್ಭಿಣಿ ಇರುವಾಗ ಆಗ ಆದ ಕಾಯಿಲೆಗಳು ಶರೀರದ ಕಾಯಿಲೆಗಳು ಮಾತ್ರ ಅಲ್ಲ, ಮನಸ್ಸಿನ ಕಾಯಿಲೆಗಳು, ಖಿನ್ನತೆ, ಆತಂಕ, ಬೇರೆ ಕಾಯಿಲೆಗಳು ಇದ್ದಲ್ಲಿ ಮಗುವಿನ ಮೇಲೆ ಪ್ರಭಾವ ಬೀಳ್ತದೆ. ಎರಡನೇದು ಹುಟ್ಟುವ ಟೈಮಲ್ಲಿ ಮಗುವಿಗೆ ಶ್ವಾಸದ ತೊಂದರೆಗಳು, ಬೇರೆ ಏನಾದರೂ ಸಮಸ್ಯೆಗಳು ಆದಲ್ಲಿ ಕೂಡ ಮಗುವಿಗೆ ಪ್ರಭಾವ ಬೀಳ್ತದೆ. ಹುಟ್ಟಿದ ಮತ್ತೆ ಕೂಡ ಏನಾದರೂ ಬೇರೆ ಕಾಯಿಲೆಗಳು, ಈಗ ಥೈರಾಯ್ಡ್ ಇದ್ದು ಕಾಯಿಲೆ ಇರಲಿ, ಇಲ್ಲರೆ ಎಪಿಲೆಪ್ಸಿ, ಫಿಟ್ಸ್ ಬರೋದು, ಅಪಸ್ಮರ ಹೇಳೋದು, ಆ ಥರ ಕಾಯಿಲೆಗಳಿದ್ದರೆ, ಬೇರೆ ಕಾಯಿಲೆಗಳಿದ್ದಾಗ ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀಳ್ತದೆ. ಕೊನೆಯದಾಗಿ ಒಂದು ಪೌಷ್ಟಿಕ ಆಹಾರಗಳೆಲ್ಲ ಸರಿ ಸಿಕ್ಕದಿದ್ರೆ, ಮನೆ ವಾತಾವರಣದಲ್ಲಿ ತೊಂದರೆಗಳೆಲ್ಲ ಇದ್ದರೆ ಕೂಡ ಮಕ್ಕಳ ಮೇಲೆ ಅದು ಪ್ರಭಾವ ಬೀಳ್ತಾರೆ. ಇದರಿಂದಾಗಿ ಬುದ್ಧಿಮಾಂದ್ಯತೆ ಮೇನ್ ಆಗಿ ಜೆನೆಟಿಕ್ ಮತ್ತೆ ಬೇರೆ ಗರ್ಭಿಣಿ ಇರುವ ಟೈಮಲ್ಲಿ ಆಗ್ತದೆ, ಆದರೆ ಬೇರೆ ಕಾರಣಗಳು ತುಂಬ ಕಾಂಟ್ರಿಬ್ಯೂಟ್ ಮಾಡ್ತದೆ. ಎರಡನೇದೇನಾಗಿ ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇಲ್ಲ ಲರ್ನಿಂಗ್ ಡಿಫಿಕಲ್ಟಿ ಅಂತ ಬರ್ತದೆ. ಹಾಗೆ ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ, ಬೇರೆ ಬುದ್ಧಿಮಾಂದ್ಯತೆ ಅಂತ ಇರುವುದಿಲ್ಲ, ಆದರೆ ಏನಾಗ್ತದೆ ಹೇಳಿದರೆ ಕಲಿಯುವ ವಿಷಯದಲ್ಲಿ, ಈಗ ಗಣಿತ ವಿಷಯದಲ್ಲಿ ಇರಲಿ, ಓದುವ ವಿಷಯದಲ್ಲಿ, ಬರಹದ ವಿಷಯದಲ್ಲಿ ಅವರಿಗೆ ಕಷ್ಟ ಆಗ್ತದೆ. ಬೇರೆ ಜೀವನದಲ್ಲಿ ಎಲ್ಲವೂ ಅವರಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಲಿಕ್ಕೆ ಆಗ್ತದೆ. ಅಂದರೆ 6 ವರ್ಷ ಹೇಳಿದರೆ ಅವರ ಬುದ್ಧಿಶಕ್ತಿ ಜಾಸ್ತಿಯೂ ಇರ್ಬೋದು, 6 ವರ್ಷನೇ ಅವನಿಗೆ 8 ವರ್ಷದ ಬುದ್ಧಿಶಕ್ತಿಯೂ ಇರ್ಬೋದು. ಆದರೆ ಅವರಿಗೆ ಕಲಿಯುವ ವಿಷಯದಲ್ಲಿ ಒಂದು ಅರ್ಥ ಮಾಡಲಿಕ್ಕೆ ಆಗುದಿಲ್ಲ. ಅವರಿಗೆ ಒಂದು ಬೇರೆ ವಿಧಾನದಲ್ಲಿ ಕಲಿಸಿದ್ರೆ ಆಗ್ತದೆ, ಅದೇ ವಿಧಾನದಲ್ಲಿ ಶಾಲೆಯಲ್ಲಿ ಅವರಿಗೆ ಒಳ್ಳೆ ಪರ್ಫಾರ್ಮ್ ಮಾಡಲಿಕ್ಕೆ ಆಗುದಿಲ್ಲ. ಇದು ಏನು ಈಗ ನಾನು ಹೇಳಿದ್ದು ಆ ಕ್ಷಮತೆ ಎಷ್ಟು ಆಗ್ತದೆ ಅಂತ. ಎರಡನೇದೇನು ಬರ್ತದೆ ಹೇಳಿದರೆ, ಧ್ಯಾನ ಶಕ್ತಿ ಕಡಿಮೆಯಿಂದಾಗಿ ಇಲ್ಲ ಬೇರೆ ಕಾರಣಗಳಿಂದಾಗಿ ಆ ಇರುವ ಕ್ಷಮತೆಯನ್ನು ಸರಿಯಾಗಿ ಉಪಯೋಗಿಸಲಿಕ್ಕೆ ಆಗುದಿಲ್ಲ ಮಕ್ಕಳಿಗೆ. ಉದಾಹರಣೆಗೆ ಈಗ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಅದರಲ್ಲಿ ಏಕಾಗ್ರತೆಯ ಕೊರತೆ
ಹಾಗೂ ಹೈಪರ್ ಆಕ್ಟಿವಿಟಿ ಅಂದರೆ ಸಕ್ರಿಯತೆ ಜಾಸ್ತಿ, ಅಧಿಕವಾದ ಸಕ್ರಿಯತೆ ಆಗುವ ಒಂದು ಲಕ್ಷಣಗಳಿರ್ತದೆ. ಅದರಿಂದಾಗಿ ಮಕ್ಕಳಿಗೆ ಒಂದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಕಡೆ ಕೂತ್ಕೊಂಡು ಓದಲಿಕ್ಕೆ ಕಷ್ಟ ಆಗೋದು. ಇನ್ನೊಂದು ಏನಾಗ್ತದೆ ಹೇಳಿದರೆ, ಮನೆ ವಾತಾವರಣದಲ್ಲಿ ತೊಂದರೆಗಳಿದ್ದರೆ, ಮನೆಯಲ್ಲಿ ಒತ್ತಡ, ಇಲ್ಲರ ಶಾಲೆಯಲ್ಲಿ ಕೂಡ ಫ್ರೆಂಡ್ಸ್ ಇಲ್ಲರ ಬೇರೆಯವರೊಟ್ಟಿಗೆ ಏನೋ ಕಿರುಕುಳ ಆ ಥರ ಸಮಸ್ಯೆಗಳಿದ್ದಾಗಿ ಆತಂಕ, ಖಿನ್ನತೆ ಆ ಥರ ಲಕ್ಷಣಗಳಿದ್ದರೂ ಅವರಿಗೆ ಒಂದು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆ ಥರ ಆಗುದಿಲ್ಲ. ಕೊನೆಗೆ ಏನಾಗ್ತದೆ, ಈ ಥರ ಸಮಸ್ಯೆಗಳಿರುವಾಗ ಒಂದು ಹಂತದ ನಂತರ ಮಕ್ಕಳಿಗೆ ಒಂದು ಕಲಿಯುವ ಮೇಲೆ ಕೆಲವೊಮ್ಮೆ ಇಂಟ್ರೆಸ್ಟ್ ಹೋಗಿ ಬಿಡ್ತದೆ. ಹಾಗೆ ಕಲಿಯುವುದೇ ಬಿಡ್ತಾರೆ, ಹಠ ಮಾಡೋದು ಕೂತ್ಕೊಳಿಸಿದ್ರೆ ಆ ಥರ ಎಲ್ಲ ಸಮಸ್ಯೆಗಳು ಬರ್ತದೆ. ಹೀಗೆ ಈ ಥರ ಲಕ್ಷಣಗಳಿಂದಾಗಿ ತುಂಬ ಸಲ ಕಲಿಯೋದ್ರಲ್ಲಿ ಕಷ್ಟ ಬರ್ತದೆ. ಎಸ್ ಡಾಕ್ಟರ್, ಈಗಾಗಲೇ ಮಾತನಾಡ್ತಾ ಹೇಳಿದ್ರಿ, ಏನು ADHD ಅಂತ ಹೇಳಿದ್ರಿ. ಸೊ ಇದರ ಲಕ್ಷಣಗಳೇನು ಅನ್ನೋದು ಡಾಕ್ಟರ್? ADHDಯಲ್ಲಿ 2 ಥರದ ಲಕ್ಷಣಗಳು ಬರ್ತದೆ. ಒಂದು ಅದೇ ಏಕಾಗ್ರತೆ ವಿಷಯ. ಉದಾಹರಣೆಗೆ ಅವರಿಗೆ ಒಂದು ವಿಷಯದ ಮೇಲೆ ಜಾಸ್ತಿ ಸಮಯ ಒಂದು ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗುದಿಲ್ಲ, ಒಂದು ಧ್ಯಾನ ಕೊಡ್ಲಿಕ್ಕೆ ಆಗುದಿಲ್ಲ. ಇದು ಎಲ್ಲ ವಿಷಯಗಳಲ್ಲಿ ಇರ್ತದೆ, ತುಂಬಾ ವಿಷಯಗಳಲ್ಲಿ. ಅದೊಂದು ಸ್ಟಡಿಯಲ್ಲಿ ಮಾತ್ರ ಅಂತಲ್ಲ, ಸ್ಟಡಿಯಲ್ಲಿ ಹೇಳುವಾಗ ಎಷ್ಟೋ ಮಕ್ಕಳಿಗೆ ಇಂಟ್ರೆಸ್ಟ್ ಬರುವುದಿಲ್ಲ. ಆದರೆ ನಾರ್ಮಲಿ ಏನಾಗ್ತದೆ, ಅವರಿಗೆ ಒಂದು ಏಕಾಗ್ರತೆ ಬೇರೆ ವಿಷಯದಲ್ಲಿ. ಈಗ ಉದಾಹರಣೆಗೆ ಟಿವಿ ಮುಂದೆ ಕೂತ್ರೆ ಕೂಡ ಸ್ವಲ್ಪ ಒಂದು 2 ನಿಮಿಷದಲ್ಲಿ ಒಂದು ಆ್ಯಡ್ ಬಂದರೆ ಅವ್ರು ಎದ್ದು ಆಚೆ ಕಡೆ ಓಡಿ ಹೋಗ್ತಾರೆ. ಇನ್ನೊಂದು ಬೇರೆ ಕಡೆ ಒಂದು ಕೆಲಸ ಕೊಟ್ಟರೆ ಅದನ್ನು ಅರ್ಧ ಮುಗಿಸಿ ಬರೋದು. ಅಂದರೆ ಒಂದು ಧ್ಯಾನ ಶಕ್ತಿ ಇರುವುದಿಲ್ಲ, ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಧ್ಯಾನ ಶಕ್ತಿ ಕೊರತೆ ಇರ್ತದೆ. ಎರಡನೇದೇನು ಹೇಳಿದರೆ ಹೈಪರ್ ಆಕ್ಟಿವಿಟಿ, ಅಂದರೆ ಸಕ್ರಿಯತೆ, ಒಂದು ಆಕ್ಟಿವಿಟಿ ಎಲ್ಲ ಜಾಸ್ತಿ ಇರ್ತದೆ, ಹೈಪರ್ ಆಗಿ ಆಕ್ಟಿವಿಟಿ ಜಾಸ್ತಿ ಇರ್ತದೆ. ಅದರಲ್ಲಿ ಏನಾಗ್ತದೆ ಹೇಳಿದರೆ, ಒಂದು ಕಡೆ ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ ಜಾಸ್ತಿ ಸಮಯ, ಒಂದು ಲೈನಲ್ಲಿ ನಿಲ್ಲಬೇಕಾದ್ರೆ ಅವರಿಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಲಾಸಲ್ಲಿ ತುಂಬ ಸಲ ಟೀಚರ್ಸ್ ಹೇಳ್ತಾರೆ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಆಚೆ ಈಚೆ ಹೋಗ್ತಾ ಇರ್ತಾರೆ, ಟಾಕೆಟಿವ್ ಜಾಸ್ತಿ ಇರ್ತಾರೆ, ಮಾತಾಡ್ತಾ ಇರ್ತಾರೆ ಕ್ಲಾಸಲ್ಲಿ, ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ತುಂಬ ಸಲ ತಂದೆ ತಾಯಿಯವರು ಮಾತಾಡುವಾಗ ಎಷ್ಟು ಸಲ ಹೇಳಿದರೂ ಬಂದು ಮಧ್ಯದಲ್ಲಿ ಮಾತಾಡೋದು. ಅಂದರೆ ಅವರಿಗೆ ಇದು ಅವರ ಒಂದು ರೀತಿ ಹೇಳಿದಾರೆ, ಅವರಲ್ಲಿ ಎನರ್ಜಿ ಎಷ್ಟು ಜಾಸ್ತಿ ಇರ್ತಾಳೆ, ಅವರಿಗೆ ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಅವರಿಗೆ ಏನಾದರೂ ಒಂದು ಮಾಡ್ತಾನೇ ಇರಬೇಕು. ಇನ್ನೊಂದು ಅವರಿಗೆ ಧ್ಯಾನ ಶಕ್ತಿಯೊಟ್ಟಿಗೆ ಒಂದು ಆಕ್ಟಿವಿಟಿ ಲೆವೆಲ್ಸ್ ಕೂಡ ತುಂಬ ಜಾಸ್ತಿ ಇರ್ತದೆ. ಅದರಿಂದಾಗಿ ಕೂಡ ಅದೇ ಇವರಿಗೆ ಕಲಿಯೋದ್ರಲ್ಲಿಯೂ ತುಂಬ ಸಮಸ್ಯೆಗಳು ಬರ್ತದೆ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಪಡ್ಕೊಳ್ಳೋದಕ್ಕಿದೆ. ಅದಕ್ಕೂ ಮುನ್ನೊಂದು ಸ್ಮಾಲ್ ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕೆಲವು ಮಕ್ಕಳಲ್ಲಿ ಕೋಪ ಕೂಡ ಜಾಸ್ತಿಯಾಗಿ ಬರುತ್ತೆ. ಸೊ ಇದಕ್ಕೆ ಕಾರಣ ಏನು, ಇದನ್ನ ಕೂಡ ಡಾಕ್ಟರ್ ತಿಳಿಸಿಕೊಡ್ತಾರೆ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಕಣಚೂರು ಆರೋಗ್ಯವಾಣಿ, ಇದು ಆರೋಗ್ಯದ ಮಾತು, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಈ ಒಂದು ಸಣ್ಣ ಮಕ್ಕಳಲ್ಲಿ ಕೋಪ ಬರೋದು ಜಾಸ್ತಿ ಆಗಿರುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಬರೋದು, ಸಿಕ್ಕ ವಸ್ತುಗಳನ್ನೆಲ್ಲ ಬಿಸಾಡೋದು, ಇಂತಹ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ಸೊ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್? ಕೋಪ ಬರೋ ವಿಷಯದಲ್ಲಿ ಕೂಡ ತುಂಬ ಹಲವಾರು ಇರ್ತಾರೆ. ಒಂದು ಮುಖ್ಯ ಕಾರಣ, ಒಂದು ಸಾಮಾನ್ಯವಾಗಿ ನಾವು ನೋಡುವ ಕಾರಣ ಏನು ಹೇಳಿದ್ರೆ, ಅದು ಯಾವ ಕಾಯಿಲೆ ಅಂತಲ್ಲ, ಮನೆಯಲ್ಲೇ ತುಂಬಾ ಗಲಭೆಗಳು ಆ ಥರ ಎಲ್ಲ ಇದ್ರೆ, ಇಲ್ಲ ಶಾಲೆಯಲ್ಲಿ ಕೂಡ ಏನಾದರೂ ಮಕ್ಕಳಿಗೆ ಏನಾದ್ರು ಕಿರುಕುಳ, ದೊಡ್ಡ ಮಕ್ಕಳಿಂದಾಗಿ ಕ್ಲಾಸ್ಮೇಟ್ಸ್ ಬುಲಿಂಗ್ ಅಂತ ಹೇಳ್ತಾರೆ, ಆ ಥರ ಆದಾಗಲೂ ಕೂಡ ಕೆಲವೊಮ್ಮೆ ಆ ಮನಸ್ಸಿನ ಒತ್ತಡದಿಂದಾಗಿ ಅದು ಬೇರೆ ಯಾವ ರೀತಿಯಲ್ಲಿ ಅವರಿಗೆ ಹೊರಗೆ ತೆಗಿಲಿಕ್ಕೆ ಆಗದೆ, ಕೆಲವೊಮ್ಮೆ ಮನೆಯಲ್ಲಿ ಕೋಪದ ರೀತಿಯಲ್ಲಿ ಹೊರಗೆ ಬರುವುದು, ಓದುದಿಲ್ಲ, ಇಲ್ಲರೆ ಬೇರೆ ಹಠ ಜಾಸ್ತಿ ಆಗುದು, ಆ ಥರ ಹಠಮಾರಿ ಅಂತ ಹೇಳ್ತಾರೆ, ಆ ಥರ ಎಲ್ಲ ಸಮಸ್ಯೆಗಳು ತುಂಬಾ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸರಿ, ಅದು ಒಂದು ಮೇನ್ ಕಾರಣ ಆಗ್ತದೆ. ಎರಡನೇದೇನು ಹೇಳಿದ್ರೆ, ಈಗ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಲ್ಲಿ ಕೂಡ ಅವರಿಗೆ ಒಂದು ಕಡೆ ಕುತ್ಕೊಳ್ಳಿಕ್ಕೆ ಅವರಲ್ಲಿ ಸಹನೆ ಶಕ್ತಿ ಕಡಿಮೆ ಆಗಿ ಅದರಿಂದಲೂ ತುಂಬಾ ಸಲ ಈ ತರ ಪ್ರಾಬ್ಲಮ್ ಬರ್ತದೆ. ಮೂರನೇದಾಗಿ ನೋಡ್ತೇವೆ, ಈಗ ಈ ಬುದ್ಧಿಮಾನ್ಯತೆ ಇಲ್ಲರೆ IQ ಕಡಿಮೆ ಇರುವಾಗ ಕೆಲವೊಮ್ಮೆ ಏನಾಗ್ತದೆ ಹೇಳಿದ್ರೆ, ಉದಾಹರಣೆಗೆ ಈಗ 4 ವರ್ಷದ ಬುದ್ಧಿಶಕ್ತಿ ಇರುವ ಮಗು, 6 ವರ್ಷದ ಹುಡುಗನಲ್ಲಿ 4 ವರ್ಷದ ಬುದ್ಧಿಶಕ್ತಿ, ಆದರೆ ಬೇರೆಯವರೊಟ್ಟಿಗೆ ಒಂದು ಮಿಕ್ಸ್ ಆಗಲಿಕ್ಕೆ, ಫ್ರೆಂಡ್ಸ್ ಮಾಡ್ಕೊಳ್ಳಿಕ್ಕೆ, ಮಾತಾಡಲಿಕ್ಕೆ ತುಂಬ ಅವರಿಗೆ ಕಷ್ಟ ಆಗ್ತದೆ. ಈಗ ತೊಂದರೆಗಳು, ಕ್ಲಾಸ್ ಇದ್ದು ಕೂಡ ಒಂದು ಸ್ಟಡೀಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಬೇರೆ ವಿಷಯಗಳನ್ನು ಎದುರಿಸಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದಾಗಿಯೂ ಕೋಪ ತುಂಬ ಸಲ ಅದು ಜಾಸ್ತಿ ಆಗ್ತದೆ. ಹಾಗೆ ಫೈನಲಿ ಇನ್ನೊಂದು ಏನಾಗ್ತದೆ ಹೇಳಿದರೆ, ಈಗ ಖಿನ್ನತೆ, ಒಂಥರ ಬೇಸರ, ಆತಂಕ, ಆಂಗ್ಸೈಟಿ ಅದು ಆಗುವಾಗಲೂ ಕೂಡ ಮಕ್ಕಳು, ಸಣ್ಣ ಮಕ್ಕಳಲ್ಲಿ ಏನಾಗ್ತದೆ, ಅವರು ಒಂದು ಕೋಪ ಜಾಸ್ತಿ ಆಗೋದು, ಹಠ, ಕೋಪ ರೀತಿಯಲ್ಲಿ ಅದು ಕಾಣಿಸ್ತದೆ. ಫೈನಲಿ ಇನ್ನೊಂದು ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತಾರೆ, ಇನ್ನೊಂದು ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ. ಈಗ ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಹೇಳಿದ್ರೆ, ಅವರು ಒಂದು ವಿರುದ್ಧವಾಗಿ, ಈಗ ಪೇರೆಂಟ್ಸ್ ಹೇಳ್ತಾರೆ ಮಕ್ಕಳು ಮಾತು ಕೇಳುವುದಿಲ್ಲ, ಏನೋ ಹೇಳಿದ್ದು ಬೇರೆ ಏನೋ ಮಾಡ್ತಾರೆ, ಉಲ್ಟಾ ಮಾಡ್ತಾರೆ, ಆ ಥರದ ಸಮಸ್ಯೆಗಳು. ಕೋಪ ಮನೆಯಲ್ಲಿ ಜಾಸ್ತಿ ತೋರಿಸುದು, ಹೊರಗೆ ಎಲ್ಲ ಒಳ್ಳೆಯದಾಗಿರ್ತಾರೆ, ಆದರೆ ಮನೆಯಲ್ಲಿ ಕೋಪ ತೋರಿಸುದು ಪೇರೆಂಟ್ಸ್ ಹತ್ರ.
ಆದರೆ ಅದಕ್ಕೆ ಒಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ನ ಲಕ್ಷಣಗಳು. ಇನ್ನೊಂದು ಕಾಂಟ್ರಾಕ್ಟ್ ಡಿಸಾರ್ಡರ್ ಹೇಳೋದು ಅದು ಇನ್ನೂ ಜಾಸ್ತಿ ಇರ್ತದೆ. ಇದರೊಟ್ಟಿಗೆ ಹೊರಗೆ ಕೂಡ ಕೋಪ ಜಾಸ್ತಿ ಆಗೋದು, ಜಗಳಗಳು ಇರೋದು, ಕದಿಯುವ ಅಭ್ಯಾಸ ಇರಲಿ, ಸುಳ್ಳು ಹೇಳುವ ಅಭ್ಯಾಸ ಇರಲಿ, ಶಾಲೆಗೆ ಬಂಕ್ ಮಾಡುವ ಅಭ್ಯಾಸಗಳಿರಲಿ, ಆ ಥರ ಸಮಸ್ಯೆಗಳು ತುಂಬ ಸಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಈ ಥರ ರೋಗಗಳು, ಕಾಯಿಲೆಗಳು ಹಲವಾರು ಇರ್ತದೆ. ಅಂದರೆ ಕೋಪಕ್ಕೆ ಒಂದೇ ಕಾರಣ ಇರೋಲ್ಲ, ಒತ್ತಡ ಇರ್ಬೋದು, ಈ ಆತಂಕ, ಈ ಎಲ್ಲ ವಿಷಯಗಳು ಹೇಳಿದಾಗೆ ಇದಕ್ಕೂ ಕೂಡ ಈ ಎಲ್ಲ ಕಾಯಿಲೆಗಳಿಗೂ ನಾನು ಹೇಳಿದ್ದು ಕೂಡ ಒಂದು ಕಾರಣಗಳು ಅದೇ. ನಾನು ಯಾವುದು ಬುದ್ಧಿಮಾನ್ಯತೆಗೆ ಹೇಳಿದೆ ಅದೇ ರೀತಿ. ಈಗ ತಾಯಿ ತಂದೆಯವರ ಮನಸ್ಸಿನ, ತಾಯಿಯ ಗರ್ಭಿಣಿ ಟೈಮಲ್ಲಿ ಇರುವ ಶಾರೀರಿಕ ಮತ್ತು ಮಾನಸಿಕ ಇದು ಅಸ್ವಸ್ಥ ಕಾರಣದಿಂದ ಆಗ್ಬೋದು. ಹುಟ್ಟಿದ ನಂತರ ಕೂಡ ಈಗ ಮನೆಯಲ್ಲಿ ಗಲಭೆಗಳು ಎಲ್ಲ ಜಾಸ್ತಿ ಇದ್ದರೆ ಅದರಿಂದಾಗಿ ಕೂಡ ಏನಾಗ್ತದೆ ಹೇಳಿದರೆ, ಮಕ್ಕಳಿಗೆ ಒಂದು ರೋಲ್ ಮಾಡೆಲ್ ಅಂತ ಇರ್ತಾರೆ, ಪೇರೆಂಟ್ಸೇ ಒಂದು ರೋಲ್ ಮಾಡೆಲ್ ಆಗಿರೋದು. ಅದರಿಂದಾಗಿ ಕೂಡ ಮನೆಯಲ್ಲಿ ಗಲಭೆಗಳ ಒಂದು ಒತ್ತಡದಿಂದಲೂ ಆಗ್ತದೆ. ಮತ್ತು ಆ ಮಕ್ಕಳು ಕೂಡ ಒಂದು ತಂದೆ ತಾಯಿ ಹೇಗೆ ವರ್ತಿಸ್ತಾರೆ, ಅವರ ಕೋಪ ಹೇಗಿದೆ, ಅವರು ಹೇಗೆ ಒಂದು ಸಿಚುವೇಶನ್, ಒಂದು ಸಹನೆ ಶಕ್ತಿಯೆಲ್ಲ ಹೇಗಿದೆ ಒಂದು ಎದುರಿಸುವ ಹಾಗೆ ಸಿಚುವೇಶನ್ಸನ್ನು, ಅದನ್ನು ನೋಡಿ ಅವರು ತುಂಬ ಕಲಿತಾರೆ ಮಕ್ಕಳು. ಓಕೆ, ಅದಕ್ಕೆ ಈ ಥರ ಹಲವಾರು ಕಾರಣಗಳಿಂದಾಗಿ ಈ ಕಾಯಿಲೆಗಳಿಂದಾಗಿ ಕೋಪ, ಸಿಟ್ಟು ಬರೋದು, ಆ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಮಕ್ಕಳಿಗೆ. ಎಸ್ ಡಾಕ್ಟರ್, ಮಕ್ಕಳಿಗೆ ಕೋಪ ಯಾಕೆ ಜಾಸ್ತಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಮಕ್ಕಳು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ ಅಂತ ಹೇಳಿದ್ರಿ. ಸೊ ಇದರ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನು ಅನ್ನೋಂಥದ್ದನ್ನು ತಿಳಿಸ್ಕೊಡಿ ಡಾಕ್ಟರ್. ಖಿನ್ನತೆ ಸಾಮಾನ್ಯವಾಗಿ ಈಗ ದೊಡ್ಡವರಲ್ಲಿ ಏನಾಗ್ತದೆ ಹೇಳಿದರೆ, ಮೇನ್ ಲಕ್ಷಣಗಳೇನಿರೋ ಹೇಳಿದರೆ, ಒಂದು ಮನಸ್ಸು ಒಂದು ಬೇಸರ ಇರೋದು, ಒಂದು ಮನಸ್ಸಿಗೆ ಒಂದು ಖುಷಿ ಇಲ್ಲ, ಒಂದು ಸಮಾಧಾನ ಇಲ್ಲ ಆಗೋದು, ಒಂದು ಇಂಟ್ರೆಸ್ಟ್ ಇರೋದಿಲ್ಲ, ಯಾವ ವಿಷಯದಲ್ಲಿಯೂ ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಮತ್ತು ಶರೀರದಲ್ಲಿ ಒಂದು ನಿಶಕ್ತಿ ಬರುವುದು, ನಿದ್ರೆ, ಹಸಿವಿನ ತೊಂದರೆಗಳು ಇರೋದು, ಒಂದು ಏಕಾಗ್ರತೆ, ಒಂದು ಧ್ಯಾನ ಶಕ್ತಿ ಕಡಿಮೆ ಆಗೋದು, ಒಂದು ಆತ್ಮವಿಶ್ವಾಸ, ಸ್ವಾಭಿಮಾನ ಕಡಿಮೆ ಆಗೋದು, ಮತ್ತು ಖಿನ್ನತೆಯ ಬೇರೆ ಲಕ್ಷಣಗಳು, ಒಂದು ತಮ್ಮ ಬಗ್ಗೆ ಒಂದು ಕೀಳು ಭಾವನೆಗಳು ಬರೋದು, ಸಾವಿನ ಬಗ್ಗೆ ಯೋಚನೆಗಳು ಬರೋದು, ಆ ಥರ ಲಕ್ಷಣಗಳೆಲ್ಲ ಇರ್ತದೆ. ಮಕ್ಕಳಲ್ಲಿ ಕೂಡ ಆ ಥರ ಲಕ್ಷಣಗಳು ಬರ್ತವೆ. ಆದರೆ ಮಕ್ಕಳಲ್ಲಿ ಕೆಲವೊಮ್ಮೆ ಈ ಥರ ಲಕ್ಷಣಗಳಿಂದ ಜಾಸ್ತಿ ಬೇರೆ ಥರದ ಲಕ್ಷಣ, ಉದಾಹರಣೆಗೆ ಮಕ್ಕಳಲ್ಲಿ ಒಂದು ಬೇಸರ ಆಗುವ ಬದಲು ಕೋಪ ಜಾಸ್ತಿ ಬರುವ ಲಕ್ಷಣವೂ ಇರ್ತದೆ. ಕೆಲವೊಮ್ಮೆ ಮಕ್ಕಳಲ್ಲಿ ಖಿನ್ನತೆಯಲ್ಲಿ ಬೇಸರವನ್ನು ಹೊರಗೆ ಅವರು ವ್ಯಕ್ತಪಡಿಸುವುದಿಲ್ಲ, ಆದರೆ ಕೋಪ ಜಾಸ್ತಿ ಬರ್ತದೆ. ಕಲಿಯುವುದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ, ಯಾಕಂದರೆ ಅವ್ರಿಗೆ ಏಕಾಗ್ರತೆ ಬರ್ತಾ ಇಲ್ಲ, ಇಂಟ್ರೆಸ್ಟ್ ಕಡಿಮೆ ಆಗಿರ್ತದೆ. ತಲೆನೋವು, ಹೊಟ್ಟೆ ನೋವು ಅಂತ ಬೇರೆ ಲಕ್ಷಣಗಳು ಬರುವುದು, ಶಾಲೆಗೆ ಹೋಗಲಿಕ್ಕೆ ಬೇಡ ಅಂತ ಹೇಳಿ ಆ ಥರ ಮನಸ್ಸಿಗೆ ಬರುವುದು, ಊಟ ತಿಂಡಿ ವಿಷಯದಲ್ಲಿ ಜಾಸ್ತಿ ತಿನ್ನುವುದಿರಲಿಲ್ಲ, ಬೆಳಗ್ಗೆ ಏಳುವುದಿಲ್ಲ, ನಿದ್ರೆ ಜಾಸ್ತಿಯೂ ಬರುವ ಥರ ಲಕ್ಷಣಗಳು ಬರ್ತದೆ. ಹಾಗೆ ಈ ಥರದ ಹಲವಾರು ಲಕ್ಷಣಗಳು ಅಂದರೆ ದೊಡ್ಡವರಲ್ಲಿದ್ದಾಗಿಯೂ ಇರ್ತದೆ, ಆದರೆ ಕೆಲವೊಮ್ಮೆ ಮಕ್ಕಳಲ್ಲಿ ಬೇರೆ ಥರದ ಲಕ್ಷಣಗಳು ಬರುವ ಸಾಧ್ಯತೆ ಇರ್ತದೆ ಖಿನ್ನತೆಯಲ್ಲಿ. ಎಸ್, ಇದಕ್ಕೆ ಏನಾದರೂ ಚಿಕಿತ್ಸೆ ಅನ್ನುವಂಥದ್ದು ಇಲ್ವಾ, ಹೇಗೆ ಅನ್ನುವಂಥದ್ದು ಡಾಕ್ಟರ್? ಖಿನ್ನತೆಗೆ ಚಿಕಿತ್ಸೆ ಖಂಡಿತ ಇದೆ. ಈಗ ಚಿಕಿತ್ಸೆ ಮಕ್ಕಳಿಗೆ ಏನಂತ ಹೇಳಿದರೆ, ಫಸ್ಟಿಗೆ ಒಂದು ಖಿನ್ನತೆ ಸ್ವಲ್ಪ ಮಟ್ಟಿಗೆ ಇದ್ದರೆ ನಾವು ಯೂಶಲಿ ಒಂದು ಕೌನ್ಸಿಲಿಂಗ್ ಥರ ಮಾಡಿ ತಂದೆ ತಾಯಿಯವ್ರ ಹತ್ರ ಮಾತಾಡಿ, ಬೇರೆ ಏನಾದರೂ ಒತ್ತಡದ ಕಾರಣಗಳಿದ್ದರೆ ಆ ಒತ್ತಡದ ಕಾರಣಗಳನ್ನು ಸರಿ ಮಾಡಲಿಕ್ಕೆ ನೋಡಿ, ಯಾವ ಕಾರಣದಿಂದ ಅವರಿಗೆ ಒತ್ತಡ ಆಗಿ ಖಿನ್ನತೆ ಅದು ಸ್ಟಾರ್ಟ್ ಆಗಿದೆ ಅದನ್ನೊಂದು ಸರಿ ಮಾಡಲಿಕ್ಕೆ ನೋಡ್ತೇವೆ. ತಂದೆ ತಾಯಿ ಅವರಿಗೂ ಕೌನ್ಸಿಲಿಂಗ್ ಮಾಡ್ತೇವೆ, ಅದು ಹೇಗೆ ಅವರನ್ನು ಮ್ಯಾನೇಜ್ ಮಾಡಬೇಕಂತ. ಮಕ್ಕಳಿಗೂ ನಾವು ಕೌನ್ಸಿಲಿಂಗ್ ಮಾಡಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತೇವೆ. ಬೇರೆ ಕೂಡ ನಾವು ಇದು ಹೇಳ್ತೇವೆ. ಈಗ ಉದಾಹರಣೆಗೆ ಅವರ ನಿದ್ರೆ, ಆಹಾರ ವಿಷಯದಲ್ಲಿ ಏನಾದರೂ ಅವರ ಲೈಫ್ ಸ್ಟೈಲ್ ಇದರಲ್ಲಿ ಅವರ ದಿನವಳಿಕೆಯಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕಾದರೆ, ಬೇರೆ ಮುಂದೆ ಕೂಡ ಖಿನ್ನತೆಗಳಿಗೆ ಬರದಾಗೆ, ಪ್ರಾಬ್ಲಮ್ ಬರದಾಗೆ ಅವರದ್ದು ಹವ್ಯಾಸಗಳನ್ನು ಸ್ವಲ್ಪ ಬೆಳೆಸಲು ಆಟ ಓಟ ಇರಲಿ, ಒಂದು ಅವರ ಸ್ವಾಭಿಮಾನ ಮತ್ತು ಅವರ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಒಂದು ಕೆಲಸಗಳನ್ನು ಮಾಡ್ಬೋದು, ಹೇಗೆ ತಂದೆ ತಾಯಿ ಅವರ ಕಾನ್ಫಿಡೆನ್ಸ್ ಜಾಸ್ತಿ ಮಾಡೋದು, ಅದನ್ನೆಲ್ಲ ನಾವು ಹೇಳ್ಬೋದು. ಮೆಡಿಸಿನ್ಸ್ ಕೂಡ ನಾವು ತುಂಬ ಸಲ ಮಕ್ಕಳಿಗೆ, ಕೆಲವರಿಗೆ ಇದೆಲ್ಲ ಸಾಕಾಗದಿದ್ದರೆ ಈಗ ಹೇಳಿದ ವಿಷಯಗಳೆಲ್ಲ, ಚಿಕಿತ್ಸೆಯ ಮೆಡಿಸಿನ್ಸ್ ಕೂಡ ಬೇಕಾಗ್ತದೆ. ತೀವ್ರ ಖಿನ್ನತೆ ಇದ್ದಲ್ಲಿ ಖಂಡಿತ ಮೆಡಿಸಿನ್ಸ್ ಬೇಕಾಗ್ತದೆ. ಮೆಡಿಸಿನ್ಸ್ ಅಂದರೆ ಹೇಳಿ ಮಕ್ಕಳಿಗೇನು ಜಾಸ್ತಿ ಡೋಸ್ ಅಲ್ಲ, ಕಡಿಮೆ ಡೋಸ್ ಇದೆ, ಆದರೆ ಆ ಖಿನ್ನತೆಯನ್ನು ಜಾಸ್ತಿ ಆಗಲಿಕ್ಕೆ ಬಿಟ್ಟರೆ ಅವರ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀಳ್ತದೆ. ಅದಕ್ಕೆ ಅದು ವೇಟ್ ಮಾಡೋ ಬದಲು ಕೂಡಲೇ ಒಂದು ಡಾಕ್ಟರ್ನ ವಿಸಿಟ್ ಮಾಡಿ ಒಂದು ಚಿಕಿತ್ಸೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಪಡ್ಕೊಳ್ಳೋದಕ್ಕಿದೆ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಕಣಚೂರು ಆರೋಗ್ಯವಾಣಿ, ಇದು ಆರೋಗ್ಯದ ಮಾತು, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಮಾನಸಿಕ ಒಂದು ತೊಂದರೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಮಕ್ಕಳಲ್ಲಿ ಮನಸ್ಸಿನ ತೊಂದರೆ ಯಾವ ರೀತಿಯಲ್ಲಿ ಬರುತ್ತೆ ಎಲ್ಲದನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು ಸಾಮಾನ್ಯವಾಗಿ ಏನು ಮಕ್ಕಳ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಅನ್ನುವಂಥದ್ದು ಡಾಕ್ಟರ್?
ಕಲಿಯುವ ವಿಷಯದಲ್ಲಿ ಏನು ತೊಂದರೆಗಳಾಗ್ತದೆ ಅದರ ಚಿಕಿತ್ಸೆ ಫಸ್ಟ್ ಮಾಡೋ ಮುಂಚೆ ಅವ್ರದ್ದು ಅದೇ ಒಂದು ಪರಿಶೀಲನೆ ಮಾಡೋದು ಮುಖ್ಯ. ಯಾವ ಕಾರಣದಿಂದ ಆಗ್ತಾ ಇದೆ, ನಾನು ಹೇಳಿದಾಗೆ ಒಂದು ಬುದ್ಧಿಮಾಂದ್ಯತೆ ಇರ್ಬೋದು, ಇಲ್ಲ ಅವರಿಗೆ ಧ್ಯಾನ ಶಕ್ತಿಯಲ್ಲಿ ಈ ADHD ಅದರ ಲಕ್ಷಣಗಳಿಂದಾಗಿ ಇರ್ಬೋದು, ಇಲ್ಲ ಬೇರೆ ಖಿನ್ನತೆ ಆತಂಕತರ ವಿಷಯಗಳಿಂದಾಗಲೂ ಈ ಥರ ಆಗ್ಬೋದು. ಉದಾಹರಣೆಗೆ ಆತಂಕದಲ್ಲಿ ಮಕ್ಕಳಿಗೆ ಕೆಲವೊಮ್ಮೆ ಎಕ್ಸಾಮಿಗೆ ಹೋದಾಗ ಏನು ಕಲ್ತದ್ದು ನೆನಪು ಬರುವುದಿಲ್ಲ, ಆ ಥರ ಸಮಸ್ಯೆಗಳು ಇರ್ತದೆ. ಅದಕ್ಕೆ ಫಸ್ಟ್ ಪರಿಶೀಲನೆ ಮಾಡಿ ಅವರ IQ ಟೆಸ್ಟಿಂಗ್ ಇರಲಿ, ಬುದ್ಧಿಮಾಂದ್ಯತೆ ಟೆಸ್ಟ್ ಮಾಡಿ, ಮತ್ತೆ ಬೇರೆ ADHD ಒಂದು ಏಕಾಗ್ರತೆಯ ಸಮಸ್ಯೆಗಳ ಬಗ್ಗೆ ನಾವು ಪರಿಶೀಲನೆ ಫಸ್ಟ್ ಮಾಡ್ತೇವೆ. ಇದಕ್ಕೆ ಬುದ್ಧಿಮಾಂದ್ಯತೆ ವಿಷಯ ಮಾತಾಡೋದಾದ್ರೆ ಅದು ಚಿಕ್ಕದ್ರಿಂದ ಹಲವಾರು ಮಕ್ಕಳಿಗೆ ಸ್ವಲ್ಪ ಬೆಳವಣಿಗೆಯಲ್ಲಿ ತೊಂದರೆಗಳಿರ್ತದೆ. ಹಾಗೆ ಅದರ ವಿಷಯದಲ್ಲಿ ನಾವು ಟ್ರೈನಿಂಗ್ ಕೊಡ್ಬೋದು, ಅದು ಪೂರ್ತಿ ಸರಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆ ವಿಷಯದಲ್ಲಿ. ಆದರೆ ಬೇರೆ ಎಲ್ಲ ಕಾಯಿಲೆಗಳು, ಈಗ ಏಕಾಗ್ರತೆಯ ತೊಂದರೆಗಳಿರಲಿ, ಇಲ್ಲ ಖಿನ್ನತೆ ಆತಂಕ ಇರಲಿ, ಇದನ್ನು ನಾವು ಒಂದು ಚಿಕಿತ್ಸೆ ಒಂದು ಕರೆಕ್ಟಾಗಿ ಮಾಡಿದ್ರೆ, ಒಂದು ಅವರಿಗೆ ಮೆಡಿಸಿನ್ಸ್ ಅಗತ್ಯ ಬಿದ್ದಾಗ ಕೊಟ್ಟು ಅವರದ್ದು ಏಕಾಗ್ರತೆಯನ್ನೆಲ್ಲ ಸ್ವಲ್ಪ ಸರಿಯಾಗಿ ಮಾಡಲಿಕ್ಕೆ ಮಾತ್ರೆಗಳಿದೆ. ಮತ್ತೆ ಎರಡನೇದು ಅವರ ಚಟುವಟಿಕೆಗಳಲ್ಲಿ ಹೇಗೆ ಅವರದ್ದು ಟ್ರೈನಿಂಗ್ ಕೊಡೋದು, ಹೇಗೆ ಕಲಿಸಲಿಕ್ಕೆ ಅವರಿಗೆ ಹೆಲ್ಪ್ ಮಾಡೋದು, ಹಾಗೆ ಅದನ್ನೆಲ್ಲ ಮಾಡಲಿಕ್ಕೆ ಆದರೆ ಅವರ ಸ್ಟಡೀಸಲ್ಲಿ ಅವರಿಗೆ ತುಂಬ ಇಂಪ್ರೂವ್ಮೆಂಟ್ ಬರುವ ಸಾಧ್ಯತೆ ಇದೆ. ಎಸ್ ಡಾಕ್ಟರ್, ಇನ್ನು ಆಗಲೇ ಹೇಳಿದ್ರಿ ನೀವು ಮಕ್ಕಳಲ್ಲಿ ಕೋಪ ಬಂದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ. ಸೊ ಈ ಒಂದು ದೃಷ್ಟಿಯಿಂದ ಪೋಷಕರು ಏನು ಮಾಡಬೇಕು ಮಕ್ಕಳಲ್ಲಿ ಕೋಪ ಬಂದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದು ಡಾಕ್ಟರ್? ನೋಡಿ, ಪುನಃ ನಾನು ಹೇಳುವುದಾದ್ರೆ ಅವರಿಗೆ ಕೋಪ ಬರಲಿಕ್ಕೆ ಹಲವಾರು ಕಾರಣ ಇರ್ಬೋದು. ಕೆಲವೊಮ್ಮೆ ಅನಿಸ್ತದೆ ಈ ಮಕ್ಕಳಿಗೆ ಒಂದು ಗರ್ವ ಜಾಸ್ತಿ ಅಂತ, ಆದರೆ ಏನೋ ಖಿನ್ನತೆ ಆತಂಕತರ ತೊಂದರೆಗಳಿದ್ದರೆ ಕೂಡ ಅವರು ಕೋಪದ ರೀತಿಯಲ್ಲಿ ಅದು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಫಸ್ಟ್ ಅದರ ಕಾರಣವನ್ನು ಕಂಡುಹಿಡಿಯೋದು ಮುಖ್ಯ. ನಾನು ಹೇಳಿದಾಗೆ ಇದು ಕೋಪ ಹಲವಾರು ಬಾರಿ ಏನಾಗ್ತದೆ ಹೇಳಿದರೆ, ಸ್ಕೂಲಲ್ಲಿ ಏನಾದ್ರು ಒತ್ತಡ ಕಿರುಕುಳ ಇದ್ದ ಕಾರಣ, ಮನೆಯಲ್ಲಿ ಏನೋ ಗಲಭೆಗಳು ತೊಂದರೆಗಳು, ಮನೆಯ ವಾತಾವರಣ ಸರಿ ಇಲ್ಲದಾಗ ಆಗ್ತದೆ. ಅದಕ್ಕೆ ಅದನ್ನು ಫಸ್ಟ್ ಸರಿಪಡಿಸೋದು ಮುಖ್ಯ. ಎರಡನೇದವರಿಗೆ ಪುನಃ ಈ ಕಾಯಿಲೆ ADHD ತರ ಕಾಯಿಲೆ ಇದ್ರೆ ಅದಕ್ಕೆ ಚಿಕಿತ್ಸೆ ಮಾಡ್ಬೋದು, ಖಂಡಿತ ಇದು ಮಾಡ್ಬೋದು. ಎರಡನೇದು ಕಾಂಡಕ್ಟ್ ಡಿಸಾರ್ಡರ್, ಅದಕ್ಕೆ ಕೂಡ ಚಿಕಿತ್ಸೆ ಇರ್ತದೆ. ಚಿಕಿತ್ಸೆ ಅಂದರೆ ಮಾತ್ರೆಗಳು ಇರ್ತದೆ, ಒಂದು ಟ್ರೈನಿಂಗ್ ಕೂಡ ತಂದೆ ತಾಯಿಗೆ ಹೇಗೆ ಮಕ್ಕಳನ್ನು ಮ್ಯಾನೇಜ್ ಮಾಡೋದು. ಈಗ ಉದಾಹರಣೆಗೆ ತುಂಬ ಸಲ ಏನಾಗ್ತದೆ ಹೇಳಿದರೆ, ಇದು ಅವರು ಹಠ ಮಾಡಿದಾಗ ಕೋಪ ಮಾಡಿದಾಗ ನೀವು ಕೊಟ್ಟಾಗ ಆಗ ಇದು ಹೊಡೆದ್ರೆ ಅವರಿಗೆ ಒಂದು ಕೆನ್ನೆಗೆರಡು ಬಾರಿಸುದು, ಇಲ್ಲ ಅದು ಮಾಡಿದರೆ ಆ ಸಲಕ್ಕೆ ಒಂದು ಸಮಾಧಾನ ಆಗ್ಬೋದು. ಆದರೆ ಮತ್ತೆ ಅದು ನೀವು ನೋಡ್ತೀರಿ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಅದಕ್ಕೆ ಅವರದ್ದು ಕೂಡಲೇ ಒಂದು ಚಿಕಿತ್ಸೆಗೆ ಕರ್ಕೊಂಡು ಬಂದು ಒಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಚಿಕಿತ್ಸೆಯನ್ನು ಶುರು ಮಾಡಿದರೆ ಅದನ್ನು ಆದಷ್ಟು ಬೇಗ ಗುಣ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ಲೇಟ್ ಮಾಡಿದಷ್ಟು ಅದು ಏನಾಗ್ತದೆ ಹೇಳಿ ಡಾಕ್ಟರ್ ಹತ್ರ ಬರಲಿಕ್ಕೆ ಬೇಡ ಅಂತ ಹೇಳಿ ಲೇಟ್ ಮಾಡಿದಷ್ಟು ಮತ್ತೆ ಅದು ಚಿಕಿತ್ಸೆ ಮಾಡೋದು ಕೂಡ ಅದೊಂದು ಕಷ್ಟ ಆಗ್ತದೆ. ಫೈನಲಿ ಏನಾಗ್ತದೆ ಹೇಳಿದರೆ, ಮಕ್ಕಳದ್ದು ಕೋಪ ಸಿಟ್ಟು ಅದಕ್ಕೆ ಪೇರೆಂಟ್ಸ್ ಕಡೆಯಿಂದ ಏನು ಮಾಡ್ಬೋದು ಹೇಳಿದ್ರೆ, ಒಂದು ನಿದ್ರೆ, ಆಹಾರ, ಅವರ ಪೌಷ್ಟಿಕ ಆಹಾರ ಇರಲಿ, ಮಾಡುವ ಟೈಮ್ ಇರಲಿ, ನಿದ್ರೆ ಟೈಮ್ ಇರಲಿ, ಒಂದು 7-8 ಗಂಟೆ ಕರೆಕ್ಟ್ ನಿದ್ದೆ ಮಾಡ್ತಾ ಇದ್ದಾರಾ, ಅದೆಲ್ಲ ಕರೆಕ್ಟಾಗಿ ಒಂದು ನೋಡ್ಕೊಳ್ಬೇಕು. ಯಾಕಂದರೆ ಅದೆಲ್ಲ ಸ್ವಲ್ಪ ಊಟ ತಿಂಡಿ ನಿದ್ರೆ ಕೂಡ ಎಲ್ಲ ಹೆಚ್ಚು ಕಡಿಮೆ ಆದಾಗ ಕೋಪ ಯಾರಿಗೂ ಬರ್ತದೆ. ಎರಡನೇದೇನು ಹೇಳಿದರೆ, ಮಕ್ಕಳಲ್ಲಿ ಆ ಒಂದು ಆತ್ಮವಿಶ್ವಾಸವನ್ನು, ಆ ಸ್ವಾಭಿಮಾನವನ್ನು ಜಾಸ್ತಿ ಮಾಡಲಿಕ್ಕೆ ಅವರಿಗೆ ಆ ಹವ್ಯಾಸಗಳನ್ನು ಕಲಿಯುವುದು ಮಾತ್ರ ಅಲ್ಲ. ಈಗ ತುಂಬ ಮಕ್ಕಳಿಗೆ ಕೋಪ ಬರೋದು ಯಾಕೆ ಹೇಳಿದರೆ, ಒಂದು ಕಲಿಯುವ ವಿಷಯದಲ್ಲಿ ಒಂಥರ ಚಿಂತೆ, ಟೆನ್ಷನ್ ಆದಾಗ ಕೋಪ ತುಂಬ ಸಲ ಬರ್ತದೆ. ಅದಕ್ಕೆ ಅವರಿಗೆ ಹವ್ಯಾಸಗಳು, ಬೇರೆ ಹವ್ಯಾಸಗಳು ಅವರ ಸ್ವಾಭಿಮಾನವನ್ನು ಏರಿಸಲಿಕ್ಕೆ, ಬೇರೆ ಅವರಿಗೆ ಸಮಸ್ಯೆಗಳಿಂದ ಅವರನ್ನು ರಕ್ಷಿಸುವುದು ಮಾತ್ರ ಅಲ್ಲ, ಅದನ್ನು ಹೇಗೆ ಎದುರಿಸುವುದು, ಹೇಗೆ ಅದನ್ನು ಸರಿಪಡಿಸಿ ಅವರ ಮುಂದೆ ಅದೊಂದು ಧೈರ್ಯ ಭರಿಸುದು ಅವರಲ್ಲಿ. ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ತುಂಬಾ ಅದು ಪ್ರೋತ್ಸಾಹ ಕೊಡ್ತಾ ಇರ್ಬೇಕಾಗ್ತದೆ. ಅಂದ್ರೆ ಬೈದ್ರೆ ಏನಾಗ್ತದೆ, ಆ ಟೈಮಲ್ಲಿ ಒಂದ್ಸಲಕ್ಕೆ ಸಮಾಧಾನ ಆಗ್ತದೆ, ಪುನಃ ಅದು ಬರ್ತದೆ. ಅದಕ್ಕೋಸ್ಕರ ನೀವು ಒಂದು ಚಿಕಿತ್ಸೆಗೆ ಒಂದು ಮನೋವೈದ್ಯರ ಹತ್ರ ಬಂದು ಒಂದು ಸರಿಯಾಗಿ ಒಂದು ಮೆಡಿಸಿನ್ಸ್ ಬೇಕಾದ್ರೆ ಮೆಡಿಸಿನ್ಸ್ ತಕೊಂಡು, ಮತ್ತೆ ಟ್ರೈನಿಂಗ್ ಅಂದ್ರೆ ಹೇಗೆ ಮಕ್ಕಳನ್ನು ಮಾಡುದು ಅಂತ ಹೇಳಿ ಅದು ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಸಲಹೆ ತಕೊಂಡು ಅದು ಮಾಡ್ಬೋದು. ಅದು ಸ್ವಲ್ಪ ಟೈಮ್ ತಗೊಳ್ತದೆ, ಆದರೆ ಅದನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ ಬರ್ತದೆ ಮಕ್ಕಳಿಗೆ. ಎಸ್ ಡಾಕ್ಟರ್, ಚಿಕಿತ್ಸೆ ಬಗ್ಗೆ ಮಾತನಾಡ್ತಾ ಇದ್ರೆ ನೀವು, ಈ ಒಂದು ಮಕ್ಕಳಿಗೆ ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಅಡೆತಡೆಗಳೇನು, ಇದರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಮೇನ್ ಅಡೆತಡೆ ನನಗೆ ಏನು ಅನಿಸ್ತದೆ ಹೇಳಿದರೆ, ಈಗ ಸಮಾಜದಲ್ಲಿ ಒಂದು ಮನೋರೋಗಗಳ ವಿಷಯದಲ್ಲಿ ತುಂಬ ಅಜ್ಞಾನ ಇರ್ತದೆ. ಎರಡನೇದು ಹಲವಾರು ತಪ್ಪು ನಂಬಿಕೆಗಳು ಇರ್ತದೆ, ಮೂಢನಂಬಿಕೆಗಳು ಇರ್ತದೆ, ತಪ್ಪು ಅಭಿಪ್ರಾಯಗಳು ಇದೆ. ಅದರಿಂದಾಗಿ ತುಂಬ ಸಲ ಯಾವಾಗ ಅದು ಚಿಕಿತ್ಸೆ ಪಡಿಬೇಕು ಆಗ ಜನರು ಚಿಕಿತ್ಸೆಗೆ ಬರುವುದಿಲ್ಲ. ಉದಾಹರಣೆಗೆ ಈಗ ಈ ವಿಷಯ ಹೇಳಿದಾಗ, ನಾನು ಈ ತಾಯಿಯ ಗರ್ಭಿಣಿ ಇರುವಾಗದಿಂದ ಅವರ ಮನಸ್ಸಿನ ಅಸ್ವಸ್ಥೆ, ಇದು ಶರೀರದ್ದು ಮಾತ್ರ ಅಲ್ಲ, ಮನಸ್ಸಿನ ಅಸ್ವಸ್ಥೆ, ಆ ಥರ ಸಮಸ್ಯೆಗಳಿದ್ದರೆ, ಮನೆಯ ವಾತಾವರಣ, ಮಗಳು ಹುಟ್ಟಿದ ನಂತರ ಕೂಡ ಮನೆಯ ವಾತಾವರಣದಲ್ಲಿ ಏನಾದರೂ ಗಲಭೆಗಳಿರುವುದು, ಇಲ್ಲ ತಾಯಿಯಲ್ಲಿ ಖಿನ್ನತೆ, ತಂದೆಯಲ್ಲಿ ಖಿನ್ನತೆ, ಆತಂಕ, ಆ ಥರ ಅವರಲ್ಲಿ ಮನಸ್ಸಿನ ತೊಂದರೆಗಳು ಇದ್ದಾಗ ಅವರು ಅದರ ಚಿಕಿತ್ಸೆಯನ್ನು ಪಡೆಯದೇ ಇದ್ದರೆ ತುಂಬ ಸಲ ಮಕ್ಕಳ ಮೇಲೂ ಅದರ ಮೇಲೆ ಪ್ರಭಾವ ಬೀಳ್ತದೆ. ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗ್ತದೆ, ಮಕ್ಕಳು ನೋಡಿ ಕೂಡ ಒಂದು ಕೋಪ, ಅದನ್ನು ನೋಡಿ ಅವರು ಕೂಡ ಅದನ್ನು ಕಲಿತಾರೆ, ಅದೇ ರೀತಿ ವರ್ತಿಸಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಒಂದು ಬೇಗ ಒಂದು ಚಿಕಿತ್ಸೆಯನ್ನು ಪಡಿಬೇಕು. ಆದರೆ ತುಂಬ ಸಲ ತಂದೆ ತಾಯಿಯವರು ಅವರದ್ದು ಮನಸ್ಸಿನ ಸ್ವಾಸ್ಥ್ಯವನ್ನು ಅವರು
ಸೈಡಿಗೆ ಹಾಕಿ ಅವರು ಅದನ್ನು ಒಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಎರಡನೇದು ಏನಂತ ಹೇಳಿದ್ರೆ ಮಕ್ಕಳದ್ದು ಕೂಡ ತುಂಬ ಸಲ ಜನರು ಒಂದು ಪರಿಶೀಲನೆಗೆ ಬಂದು ಡಾಕ್ಟರ್ಗೆ ಆದಷ್ಟು ಬೇಗ ತೋರಿಸಿದಷ್ಟು ಅವರು ಬೇಗ ಗುಣ ಆಗ್ತಾರೆ. ಆದರೆ ಬಹಳ ಸಲ ಏನಾಗ್ತದೆ ಹೇಳಿದರೆ ಅವರು ಕರ್ಕೊಂಡು ಬರುವುದಿಲ್ಲ ಮಕ್ಕಳನ್ನು. ಈಗ ಯಾರು ಡಾಕ್ಟರ್ ಮೆಡಿಸಿನ್ಸ್ ತಗೊಳ್ಳೋದಿರಲಿ, ಚಿಕಿತ್ಸೆ ಈಗ ಟ್ರೈನಿಂಗ್ ಕೊಡುವಂಥ ಥೆರಪಿ, ಕೌನ್ಸಿಲಿಂಗ್ ಮಾಡುವಂಥದ್ದು, ನಾವು ಸಜೆಷನ್ಸ್ ಕೊಟ್ಟದ್ದು, ಅಡ್ವೈಸ್ ಕೊಟ್ಟದ್ದು, ಅದು ಫಾಲೋ ಮಾಡೋದು ಅವರಿಗೆ ಬಿಟ್ಟದ್ದು. ಅದು ಅಟ್ಲೀಸ್ಟ್ ಒಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕಂಡು ಹಿಡಿದಷ್ಟು ಮಕ್ಕಳ ಬೇಗ ಅವರನ್ನು ಗುಣ ಮಾಡ್ಲಿಕ್ಕೆ ಆಗ್ತದೆ. ಮೂರನೇದು ಏನಾಗ್ತದೆ ಹೇಳಿದ್ರೆ, ಈಗ ತುಂಬಾ ಜನರಿಗೆ ಒಂದು ಅಭಿಪ್ರಾಯ ಇರ್ತದೆ, ಮೆಡಿಸಿನ್ಸ್ ವಿಷಯದಲ್ಲಿ ಅಂತೂ ಜನರಿಗೆ ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಕೆಲವು ಸಮಸ್ಯೆಗಳಿಗೆ ಮಾತ್ರ ತಗೊಳ್ಳೇಬೇಕಾಗ್ತದೆ. ಆಗ ನೀವು ಅದನ್ನು ಮುಂದೆ ಹಾಕಿದಷ್ಟು ಮುಂದೆ ಅದನ್ನು ಜಾಸ್ತಿಯೂ ತಗೊಳ್ಬೇಕಾಗ್ತದೆ, ನೀವು ಲೇಟ್ ಮಾಡಿದಷ್ಟು ಕಾಯಿಲೆ ಜಾಸ್ತಿ ಆದರೆ. ಇನ್ನೊಂದು ಏನಾಗ್ತಾ ಹೇಳಿದ್ರೆ, ಜನರಿಗೆ ಒಂದು ಅಭಿಪ್ರಾಯ ಇದೆ, ಒಂದು ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಒಂದು ಸೆಷನ್ ಬರ್ತೇವೆ, ಒಂದ್ಸಲ ಬಂದು ಕೌನ್ಸಿಲಿಂಗ್ ಮಾಡಿ ಸಲಹೆ ತಗೊಂಡು ಎಲ್ಲ ಸರಿ ಆಗ್ತದಂತ. ಈಗ ಮಕ್ಕಳಿಗಿರುವ ಮಾತ್ರೆಗಳನ್ನು ಬಿಟ್ಟು ಬೇರೆ ಚಿಕಿತ್ಸೆ ಕೂಡ, ಈ ಥೆರಪಿ ಇರಲಿ, ಒಂದು ಬೇರೆ ಬೇರೆ ಹಲವಾರು ಥರದ ಥೆರಪಿ, ಕೌನ್ಸಿಲಿಂಗ್ ಕೂಡ ಅದು ಒಂದು ಸೆಷನ್ ಅಲ್ಲ. ಈಗ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ, ಎಲ್ಲ ಮಕ್ಕಳಿಗೆ ಒಂದೇ ಚಿಕಿತ್ಸೆ ಇದು ಒಂದು ಕೊಟ್ಟಿತು ಎಲ್ಲ ಸರಿ ಆಯಿತು ಆಗೋದಿಲ್ಲ. ಅದಕ್ಕೆ ಅವರು ಬಂದು ಟ್ರೈನಿಂಗ್ ಥರ ಕೊಟ್ಟು ಅವರು ಮನೆಯಲ್ಲಿ ಅದನ್ನು ಹೇಳಿದ್ದನ್ನು ಪ್ರಾಕ್ಟೀಸ್ ಮಾಡಿ ಅವರು ಬಂದು ಹೇಗೆ ಅದೊಂದು ತಿಂಗಳು ಕಟ್ಟಲು ವಾರ ಕಟ್ಟಲೆ ಕೂಡ ಆ ಟ್ರೈನಿಂಗ್ ಬೇಕಾಗ್ಬೋದು. ಅದಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಸಮಯ ತಗೊಳ್ತದೆ. ಅದಕ್ಕೆ ಈಗ ಎಸ್ಪೆಷಲಿ ADHD ಮತ್ತು ಬೇರೆ ಕಾಯಿಲೆಗಳೆಲ್ಲ ಗುಣ ಆಗಲಿಕ್ಕೆ ಅದು ಸ್ವಲ್ಪ ಕರೆಕ್ಟಾಗಿ ಅವರು ಬಂದು ಒಂದು ತಾಳ್ಮೆಯಿಂದ ಅದೊಂದು ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತ ಆದಷ್ಟು ಬೇಗ ಬಂದರೆ ಅದು ಖಂಡಿತ ಅದು ಗುಣ ಮಾಡಲಿಕ್ಕೆ ಸಾಧ್ಯವಿದೆ. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಈ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಕೊನೆಯದಾಗಿ ಹೇಳುವುದಾದರೆ, ಒಂದು ಅರ್ಥ ಮಾಡಬೇಕು, ಈ ಕಲಿಯುವ ವಿಷಯದಲ್ಲಿ ಇರಲಿ, ಕೋಪದ ವಿಷಯಗಳಲ್ಲಿ ಇರಲಿ, ಅದು ಅಷ್ಟು ಜನರ ಒಂದು ಅಭಿಪ್ರಾಯ ಹೇಳಿದ್ರೆ ಮಕ್ಕಳು ಕೇರ್ಲೆಸ್ ಮಾಡ್ತಾ ಇದ್ದಾರೆ, ಆಲಸಿ ಆ ಥರ ಅಂತ ಎಣಿಸ್ತಾರೆ, ಇಲ್ಲರೆ ಬೈಯೋದ್ರಿಂದ ಏನೂ ಆಗ್ಲಿಕ್ಕಿಲ್ಲ. ಕೆಲವೊಮ್ಮೆ ಕೋಪದ ತೊಂದರೆಗಳು ಇಲ್ಲ ಹಠದ ತೊಂದರೆಗಳು, ಕಲಿಯುವ ತೊಂದರೆಗಳು, ಕೆಲವೊಮ್ಮೆ ಬೇರೆ ಕಾಯಿಲೆಗಳು ಲಕ್ಷಣಗಳು ಇರ್ತದೆ. ಅದಕ್ಕೆ ಆದಷ್ಟು ಬೇಗ ಏನು ಲೇಟ್ ಮಾಡದೆ ಮಕ್ಕಳನ್ನು ಕರ್ಕೊಂಡು ಬಂದು ಡಾಕ್ಟರ್ ಹತ್ರ ಒಮ್ಮೆ ಚೆಕಪ್ ಮಾಡಿದರೆ ಒಂದು ಬೇಗ ಏನಾದರೂ ಸಮಸ್ಯೆ ಇದ್ದರೆ, ಏನು ಸಮಸ್ಯೆ ಇಲ್ಲದಿದ್ದರೆ ಮನಸ್ಸೊಂದು ಶಾಂತವಾಗಿ ನೀವು ಮನೆಗೆ ಹೋಗ್ಬೋದು. ಆದರೆ ಏನಾದರೂ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ಒಂದು ಮಾತ್ರೆಗಳಿರಲಿ, ಇಲ್ಲದೆ ಟ್ರೈನಿಂಗ್ ಚಿಕಿತ್ಸೆ ಆದಷ್ಟು ಬೇಗ ಪಡೆದಷ್ಟು ಒಳ್ಳೆಯದು. ಎರಡನೇದೇನು ಹೇಳಿದರೆ, ಮಕ್ಕಳಿಗೆ ಕೂಡ ಒಂದು ಈ ಥರ ಕಾಯಿಲೆಗಳು ಬರದಾಗೆ ಖಿನ್ನತೆ ಮತ್ತು ಆತಂಕ ಎಸ್ಪೆಷಲಿ ಆ ವಿಷಯಗಳಿಗೆ ಆದಷ್ಟು ಅವರಿಗೆ ಕಲಿಯೋದ್ರಲ್ಲಿ ಮಾತ್ರ ಫೋಕಸ್ ಮಾಡೋದಲ್ಲ, ಒಂದು ಬೇರೆ ವಿಷಯಗಳಲ್ಲಿ ಕೂಡ ಅವರಿಗೆ ಒಂದು ಹವ್ಯಾಸಗಳು ಎಲ್ಲ ಹಾಬೀಸ್ ಅಂದರೆ ಓಟದಲ್ಲಿ ಇರಲಿ, ಬೇರೆ ವಿಷಯಗಳಲ್ಲಿ ಕೂಡ ಅವರಿಗೆ ಒಂದು ಪ್ರೋತ್ಸಾಹ ಮಾಡಿ, ಅವರಿಗೆ ಒಂದು ಸಪೋರ್ಟ್ ಮಾಡಿ, ಅವರಿಗೆ ಅವರ ಆತ್ಮವಿಶ್ವಾಸ ಮತ್ತು ಒಂದು ಸ್ವಾಭಿಮಾನ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಫೈನಲಿ ಏನಂತ ಹೇಳಿದರೆ, ಎಷ್ಟು ಕೂಡ ನೀವು ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ, ಎಷ್ಟು ಕೂಡ ಚಿಕಿತ್ಸೆ ಮಾಡಬೇಕಾದ್ರೆ ಮುಖ್ಯ ವಿಷಯ ಏನು ಹೇಳಿದರೆ, ತಂದೆ ತಾಯಿಯವರು ಅವರದ್ದು ಕೂಡ ಸ್ವಾಸ್ಥ್ಯದ ಬಗ್ಗೆ ಗಮನ ಕೊಡಬೇಕು. ಈಗ ಅವರ ಸ್ವಾಸ್ಥ್ಯದಲ್ಲಿ ಅವರ ಮನೆಯ ಸಮಸ್ಯೆಗಳಿರಲಿ, ಇಲ್ಲರೆ ಅವರಲ್ಲಿರುವ ಆತಂಕ, ಖಿನ್ನತೆ ಮತ್ತು ಆ ವಿಷಯಗಳನ್ನು ಸರಿ ಮಾಡದಿದ್ದರೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಮಕ್ಕಳಿಗೆ ಕೊಡುವ ಟ್ರೈನಿಂಗ್ ಬೇರೆ ವಿಷಯಗಳು ವಿಫಲ ಆಗುವ ಸಾಧ್ಯತೆ ಇದೆ. ಅದಕ್ಕೆ ತಂದೆ ತಾಯಿಯವರು ಮಕ್ಕಳೊಟ್ಟಿಗೆ ಅವರ ಸ್ವಾಸ್ಥ್ಯದ ವಿಷಯದಲ್ಲಿ ಕೂಡ ಅವರ ಸಮಸ್ಯೆಗಳು ಏನಿದ್ದರೆ ಕೂಡ ಒಂದು ಖಂಡಿತ ಬಂದು ಒಂದು ಇದು ಹೆಲ್ಪ್ ಬಂದ ಡಾಕ್ಟರ್ ಹತ್ರ ಬಂದು ಒಂದು ಸಲಹೆ ಕೇಳಬೇಕಂತ ನನ್ನ ವಿನಂತಿ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಮಕ್ಕಳ ಒಂದು ಮನಸ್ಸಿನ ತೊಂದರೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ ವೀಕ್ಷಕರೇ, ಮಕ್ಕಳಲ್ಲಿ ಮನಸ್ಸಿನ ತೊಂದರೆ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ, ಮಾನಸಿಕವಾಗಿ ಖಿನ್ನತೆಗೊಳಗಾಗಲು ಕಾರಣವೇನು, ಇದರ ಲಕ್ಷಣಗಳೇನು, ಇವೆಲ್ಲದನ್ನ ಕೂಡ ಡಾಕ್ಟರ್ ತಿಳಿಸಿಕೊಟ್ರು. ನೀವು ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.